ದಿನದ ಅಂಗವಾಗಿ ಗೃಹರಕ್ಷಕರಿಗೆ ಹೃದಯ ಪುನಶ್ಚೇತನ ಕೌಶಲ್ಯ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಬೇಸಿಕ್ ಲೈಫ್ ಸಪೋರ್ಟ್. ಪ್ರತಿಯೊಬ್ಬ ವ್ಯಕ್ತಿ ಸಹ ಈ ಹೃದಯ ಸ್ತಂಭನ ಆದಾಗ ಯಾವ ರೀತಿಯ ರೋಗಿಯ ಜೀವವನ್ನು ಉಳಿಸಬೇಕು ಅನ್ನೋದರ ಬಗ್ಗೆ ತರಬೇತಿ ಅತಿ ಅವಶ್ಯಕ. ಈ ಹಿಂದೆ ಬಹಳಷ್ಟು ಗೃಹರಕ್ಷಕರಿಗೆ ಡಾಕ್ಟರ್ ಕಿಶನ್ ಮತ್ತು ಅವರ ತಂಡ ಈ ತರಬೇತಿಯನ್ನು ನೀಡಿದ್ದಾರೆ. ಇವತ್ತು ನಮಗೆ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಡೇ, ಬಾಯಿ, ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸಕರ ಒಂದು ಸಾಮಾಜಿಕ ಹೊಣೆಗಾರಿಕೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈ ಹಿನ್ನೆಲೆಯಲ್ಲಿ ನಾವು ನಿರಂತರವಾಗಿ ಗೃಹರಕ್ಷಕರಿಗೆ ಮತ್ತು ಪೌರರಕ್ಷಣಾ ಕಾರ್ಯಕರ್ತರಿಗೆ ನಾವು ಈ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದೇವೆ. 100ಕ್ಕೂ ಹೆಚ್ಚು ಮಂದಿ ಗೃಹರಕ್ಷಕರು ಈ ತರಬೇತಿಯನ್ನು ಪಡೆದಿದ್ದಾರೆ. ಇವತ್ತು 10 ಗೃಹರಕ್ಷಕರನ್ನು ನಾವು ಜಾಸ್ತಿ ಗೃಹರಕ್ಷಕರನ್ನು ಸೇರಿಸಿದರೆ ಇಂಡಿವಿಜುವಲ್ ಆಗಿ ಅವರಿಗೆ ನಾವು ಗಮನ ಹರಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ 10 ಗೃಹರಕ್ಷಕರನ್ನು ಗುರುತಿಸಿ ಅವರಿಗೆ ಈ ರೀತಿಯ ತರಬೇತಿಯನ್ನು ನಾವು ನೀಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಯಿ, ಮುಖ ಮತ್ತು ದವಡ ಶಸ್ತ್ರಚಿಕಿತ್ಸಕರ ಸಂಘದ ಹಿರಿಯ ಸದಸ್ಯರು ಮತ್ತು ಸೀನಿಯರ್ ಮೆಂಬರ್ ಹಾಗೂ ಖ್ಯಾತ ಸರ್ಜನ್ ಆದಂಥ ಡಾಕ್ಟರ್ ಎಸ್ ಮಹಾಲಿಂಗ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಈ ತರಬೇತಿ ಶಿಬಿರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಕಿಶನ್ ರಾವ್ ಬಾಳಿಲ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಸಹ ನಮ್ಮ ಗೃಹರಕ್ಷಕ ದಳ ಇಲಾಖೆ ಪರವಾಗಿ ಸ್ವಾಗತಿಸ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿರುವಂತಹ ಲಯನ್ಸ್ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಲಯನ್ ಶ್ರೀನ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಲಯನ್ಸ್ ಕ್ಲಬ್ಬಿನ ಮಂಗಳೂರು ಇದರ ಮೆಂಬರ್ ಜಾಯಿಂಟ್ ಸೆಕ್ರೆಟರಿ ಮತ್ತು ಜಾಯಿಂಟ್ ಟ್ರೆಷರರ್ ಆದಂಥವರು ನಮ್ಮ ಜೊತೆ ಸಹ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಈ ತರಬೇತಿಗೆ ಬಂದಂಥ ಈ 10 ಜನ ಗೃಹರಕ್ಷಕರಿಗೆ ನಾನು ಪ್ರೀತಿಯ ಸ್ವಾಗತ ಕೋರುತ್ತೇನೆ. ಇವತ್ತು 1 ಗಂಟೆ 2 ಗಂಟೆ ನಿಮಗೆ ಏನು ತರಬೇತಿ ನೀಡ್ತಾರೆ, ಸರಿಯಾದ ರೀತಿಯಲ್ಲಿ ಅದನ್ನು ಕಲ್ತ್ಕೊಳ್ಳಿ. ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಬಹಳ ಸುಲಭವಾಗಿ ಪ್ರಾಯೋಗಿಕ ರೀತಿಯಲ್ಲಿ ನಿಮಗೆ ಅವರು ತರಬೇತಿಯನ್ನು ನೀಡಲಿದ್ದಾರೆ. ಈ ಅವಕಾಶವನ್ನು ಬಳಸಿಕೊಳ್ಳಿ. ಈ ರೀತಿಯ ತರಬೇತಿ ಮಾಡಲಿಕ್ಕೆ ಅರ್ಧ ದಿನದ ತರಬೇತಿಗೆ ಮಂಗಳೂರಿನಲ್ಲಿ ಕನಿಷ್ಠ 4,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಉಚಿತವಾಗಿ ಈ ತರಬೇತಿಯನ್ನು ನೀಡ್ತಾ ಇದ್ದೇವೆ. ತರಬೇತಿಯನ್ನು ಬಳಸಿಕೊಳ್ಳಿ, ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ತುರ್ತು ಹೃದಯ ಸ್ತಂಭನ ಆದಾಗ ನೀವು ನಿಮ್ಮ ಈ ಕೌಶಲ್ಯವನ್ನು ಬಳಸಿ ರೋಗಿಯ ಜೀವ ಉಳಿಸಲಿಕ್ಕೆ ಸಹಕಾರ ಮಾಡಿ ಅಂತ ಕೇಳುತ್ತಾ ಎಲ್ಲರಿಗೂ ಈ ಕಾರ್ಯಾಗಾರಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇವತ್ತು ಈ ಒಂದು ಕಾರ್ಯಾಗಾರವನ್ನು ಉದ್ಘಾಟಿಸಬೇಕು ಅಂತೇಳಿ ನಮ್ಮ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಸಂಪತ್ತಿಲ ಮಹಾಲಿಂಗ ಶರ್ಮಾ ಅವರನ್ನು ಕೇಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಲಯನ್ಸ್ ಕ್ಲಬ್ಬಿನ ಮುಖ್ಯ ಸೆಕ್ರೆಟರಿ ಮತ್ತು ಮೆಂಬರ್ಸ್ನವರು, ಗೃಹರಕ್ಷಕ ಸದಸ್ಯರು, ನನ್ನ ಸಹೋದ್ಯೋಗಿ ಮುರಳಿ ಮೋಹನ್ ಸಿಂಗ್ ಸಾರು ಮತ್ತು ಬಾಳಿದ ಡಾಕ್ಟರ್ ತುಂಬ ಅನುಕೂಲ. ಅಂದರೆ ಎಲ್ಲ ತುಂಬ ವರ್ಕ್ಶಾಪೆಲ್ಲ ಮಾಡುವರು. ನೀವು ಭಾಗ್ಯವಂತರು. ಯಾಕಂದರೆ ಇಂಥ ಕೋರ್ಸು ನಾನು ಸುಮಾರು ಒಂದು 10 ವರ್ಷ ಮೊದಲು ಕಳೀತಾ ಇದ್ದೆ. ಅವಾಗ ಕಾಲೇಜಿನಲ್ಲಿ 10,000 ರೂಪಾಯಿ ಕೊಟ್ಟು ನಾವು ಕಲಿಬೇಕಿತ್ತು. ಇಡೀ ದಿವಸ ಪ್ರೋಗ್ರಾಮ್, ಊಟ ಕಾಫಿ ಎಲ್ಲ ಇರುತ್ತೆ. ಸೊ ಅಷ್ಟು ಒಳ್ಳೆಯ ಇದು ಪ್ರೋಗ್ರಾಮ್ ಇದೆ ಈ ಶಿಬಿರ. ನೀವು ನಿಜವಾಗಿ ಭಾಗ್ಯವಂತರು. ಇದನ್ನು ಕಲಿತು ನಾವು ಯಾಕೆಂತೇಳಿ ಸಡನ್ನಾಗಿ ಯಾರಿಗಾರು ಒಬ್ಬರಿಗೆ ಹೃದಯ ಸ್ತಂಭನ ಆಯಿತು ಅಂದರೆ ಅದನ್ನು ಹೇಗೆ ಪುನಶ್ಚೇತನ ಮಾಡೋದು ಅಂತೇಳಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಇದು ಫಸ್ಟ್ ಏಡಿಗಿಂತಲೂ ಫಸ್ಟ್ಗೆ ಸಿಗುವಂಥದ್ದು ಕೆಲಸ. ಸೊ ಅದನ್ನು ನೀವೆಲ್ಲ ಕಲಿತು ನಿಮ್ಮ ಜೀವನದಲ್ಲಿ ಬರುವಂಥ ಆಧಾರವಂಥ ಅವಕಾಶ ಇದ್ದಾಗ ಅದನ್ನು ಉಪಯೋಗಿಸಬೇಕು. ಒಂದು ದಿವಸ ನಾನೇ ಕಾಫಿ ಕುಡಿಲಿಕ್ಕೆ ಹೋಗಿದ್ದೆ ಒಂದು ಹೋಟ್ಲಲ್ಲಿ. ಕಾಫಿ ಕುಡಿದಾಗ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮುಂದೆ ಇನ್ನೊಬ್ಬರು ಚಹಾ ಕುಡಿತಾ ಇದ್ದರು. ನೋಡಿ, ಸಡನ್ನು ನಿಂತಲ್ಲೇ ಹೀಗೆ ಮಲಗಿದ್ರು. ಏನು ಗೊತ್ತಾಗ ಅಲ್ಲಿ ಕೂತವರೆಲ್ಲ ದಿಗ್ಭ್ರಮೆ ಉಂಟು, ಹೇಗೆ ಇದೆಂತ ಅಂತ. ನಾನು ಕೂಡಲೇ ಅವರನ್ನು ಮಲಗಿಸಿದೆ. ಮತ್ತು ಪುನಶ್ಚೇತನ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದೆ.
ಅವ್ರ ಜೀವ ಹೋಗಿತ್ತು ಅಷ್ಟೊತ್ತಿಗೆ. ಅಂದರೆ ಹೀಗೆಲ್ಲ ಆಗುತ್ತೆ ಅಂತ ನಮಗೊಂದು ವಿಷಯ ಗೊತ್ತಾಗುತ್ತೆ. ಇದನ್ನು ಎಲ್ಲರೂ ಉಪಯೋಗಪಡಿಸಿಕೊಳ್ಳಿ ಅಂತ ನಾನು ಮಾತನ್ನು ನಿಲ್ಲಿಸ್ತೇನೆ. ಈ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಿದ ನಮ್ಮದು ಆತ್ಮೀಯರಾದ ಡಾಕ್ಟರ್ ಮುರಳೀಮೋಹನ್ ಸುಚಿಂತಾರು, ಹಾಗೆ ಇವತ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುವಂಥ ಡಾಕ್ಟರ್ ಶರ್ಮರು, ಅದೇ ರೀತಿ ಡಾಕ್ಟರ್ ಕಿಶನ್ ರಾವ್ ಇವರನ್ನು, ಹಾಗೆ ನನ್ನ ಸಂಸ್ಥೆಯ ಜಾಯಿಂಟ್ ಸೆಕ್ರೆಟರಿ ದಿನಕರ್ ಕೋಟ್ಯಾನ್, ಜಾಯಿಂಟ್ ಟ್ರೆಜರರ್ ನಾರಾಯಣ್ ಕೋಟ್ಯಾನ್ ಹಾಗೂ ನನ್ಮೆಯ ಗೃಹ ರಕ್ಷಕ ಬಂಧುಗಳೇ, ಇವತ್ತು ನಮ್ಮದು ಲಯನ್ಸ್ ಸಂಸ್ಥೆ ಎನ್ನುವಂಥದ್ದು ಅದು ಈ ವರ್ಲ್ಡ್ನಲ್ಲಿ ನಂಬರ್ 1 ಇರುವಂಥ ಸಂಸ್ಥೆ. ಈ WHO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಕೂಡ ನಮಗೆ ಒಂದು ದಿವಸದ್ದು ಟೈಮ್ ಕೊಟ್ಟು ಬೇರೆ ಯಾವ ಆರ್ಗನೈಸೇಷನ್ ಕೂಡ ಕೊಡಲಿಲ್ಲ. ಈಗ ಅದರಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು 64 ವರ್ಷ ಇತಿಹಾಸವುಳ್ಳ ಒಂದು ಸಂಸ್ಥೆ. 64 ವರ್ಷದಿಂದ ಮಲ್ಲಿಕಟ್ಟೆಯಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಇದೆ, ಲಯನ್ಸ್ ಸೇವಾ ಭವನ. ಅಲ್ಲಿ ಪಾಪದವರಿಗೆ ಕಮ್ಮಿ ರೇಟ್ನಲ್ಲಿ ನಾವು ಹಾಲನ್ನು ಕೂಡ ಕೊಡ್ತೇವೆ. ಫಸ್ಟ್ ಫ್ಲೋರ್ನಲ್ಲಿ ಯುವಕರಿಗೆಲ್ಲ ಆಡುವಂಥ ಶಟಲ್ ಕೋರ್ಟು, ಜಿಮ್ ಸೆಂಟರ್, ಹಾಗೆ ಲರ್ನಿಂಗ್ ಸೆಂಟರ್. ಆಮೇಲೆ 3rd ಫ್ಲೋರ್ನಲ್ಲಿ ಈಗ ಕಂಪ್ಯೂಟರ್ ಮತ್ತು ಟೈಪ್ ರೈಟಿಂಗ್ ಸೆಂಟರ್. ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ನಾವಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಒದಗಿಸಿಕೊಡ್ತಾ ಇದ್ದೇವೆ. ಅಧ್ಯಾಪಕರ ನೇಮಕ ಮಾಡಿ ಅವರ ಸಂಬಳ ಕೂಡ ನಾವೇ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು ಎನ್ನುವಂಥದ್ದು ಈ ಲಯನ್ಸ್ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು, ಕೂರ್ಗ್, ಈ 4 ಜಿಲ್ಲೆಯಲ್ಲಿ ನಮ್ಮ ಕ್ಲಬ್ ಅದು ಶ್ರೇಷ್ಠವಾದದ್ದು, ಪ್ರಥಮವಾಗಿ ಸ್ಥಾಪನೆಯಾದದ್ದು. ಅದರಲ್ಲಿ ದೊಡ್ಡ ದೊಡ್ಡ ಸರ್ಜನ್ಗಳ ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಜ್ಯುವೆಲ್ಲರ್ಸ್ ಆದ SSA ಡೈಮಂಡ್ ಹೌಸು, ಅದೇ ರೀತಿ ಅನೇಕ ಮಂದಿ ಅಲ್ಲಿ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಾರೆ. ನಾನೀಗ ಲಯನ್ಸ್ ಕ್ಲಬ್ಗೆ ಸೇರಿ 24 ವರ್ಷ, ಬರೋ 24-25 ವರ್ಷ ಆಗ್ತದೆ. ನಾನು ಅಲ್ಲಿ ಅಧ್ಯಕ್ಷರಾಗಬೇಕಾದ್ರೆ ಅಷ್ಟು ನಮ್ಮ ಕ್ಲಬ್ನಾಗ ಬೇರೆ ಇಲ್ಲ, ನಮ್ಮಲ್ಲಿ ಅಷ್ಟು ಕಾಯಬೇಕಾಗ್ತದೆ. ಬೇರೆ ಕ್ಲಬ್ನಲ್ಲಿ ಇವತ್ತು ಸೇರಿದರೆ ಒಂದು 2 ವರ್ಷದಲ್ಲಿ ಅವರು ಪ್ರೆಸಿಡೆಂಟ್ ಆಗ್ಬೋದು. ನಮ್ಮಲ್ಲಿ ಅಷ್ಟು ಸುಲಭ ಇಲ್ಲ. 15-20 ವರ್ಷ ಕಾಯಲೇಬೇಕು, ಅಷ್ಟು ಕ್ಯೂ ಉಂಟು ಅಧ್ಯಕ್ಷನಾಗಬೇಕಾದ್ರೆ. ಈ ನಮ್ಮದು ನಾವು ನಾರ್ಮಲಿ ನಮ್ಮದು ಈ ಒಂದು 15 ದಿವಸದ ಹಿಂದೆ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಡಾಕ್ಟರ್ ಮುಕುಂದ್ ಮತ್ತು ಅವರ ಮಗಳು ಮೇಘನಾ ಮುಕುಂದ್ ಅವರದ್ದು ಸಂಜೆಯ ಕಾರ್ಯಕ್ರಮ ಇತ್ತು. ಈ ಹಾರ್ಟ್ ಟು ಹಾರ್ಟ್ ಆ ಬಗ್ಗೆ ಅದರಿಂದ ಸಾಧಾರಣ 120 ಮಂದಿ ಅದರ ಸಹಕಾರ ಪಡೆದ. ಇವತ್ತು ಕೂಡ ಇವೆಲ್ಲ ನಮ್ಮ ಡಾಕ್ಟರ್ ಇದ್ದಾರೆ, ನಮಗೆ ಸರಿಯಾಗಿ ಭೋಜನ ಮಾಡಿ ನಮಗೆ ಹಾರ್ಟ್ ಅಟ್ಯಾಕ್ ಆದರೆ ಯಾವ ರೀತಿಯಲ್ಲಿ ಅದನ್ನು ಫಸ್ಟ್ ಏಡ್ ಮುಖಾಂತರ ಅದನ್ನು ಸ್ವಲ್ಪ ಪ್ರೊಲಾಂಗ್ ಮಾಡೋದು, ಅಂದರೆ ಹಾರ್ಟ್ ಅಟ್ಯಾಕ್ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರೊಲಾಂಗ್ ಮಾಡಿ ಆಮೇಲೆ ಮೆಡಿಕಲ್ ನಂತರ ಮೆಡಿಕಲ್ ಅಸಿಸ್ಟೆನ್ಸ್ ಕೊಟ್ಟರೆ ಬದುಕಲಿಕ್ಕೆ ಸಾಧ್ಯ ಅಂತ ವಿವರವಾಗಿ ಹೇಳಲಿಕ್ಕಿದ್ದಾರೆ. ಎಲ್ಲರಿಗೂ ಈ ಸಮಾರಂಭದಲ್ಲಿ ನಮಗೆಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳಿ ನನ್ನ ಮಾತು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಲಾಂಗ್ ವೇ ಲಯನ್ಸ್. ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ಕಿಶನ್ ರಾವ್ ಬಾಳಿಲ್ ಅವರು ಇಂತಹ 100 ಜನರಿಗೆ ತರಬೇತಿಯನ್ನು ನೀಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿಗೆ ಈ ರೀತಿಯ ತರಬೇತಿಯನ್ನು ಅವರು ನೀಡಿದ್ದಾರೆ. ಇವತ್ತು ಈ ತರಬೇತಿಯ ಉದ್ದೇಶ ಯಾಕೆ ಮಾಡಬೇಕು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ಅವರು ತಿಳಿಸ್ತಾರೆ. ಆನಂತರ ನಿಮಗೆ ಪ್ರಾಯೋಗಿಕವಾಗಿ ಮಾಡಿ ತಿಳಿಸ್ತಾರೆ. ದಯವಿಟ್ಟು ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾಗಿ. ಅದಕ್ಕೆ ವೈದ್ಯನೇ ಆಗಬೇಕು ಅಂತ ಏನಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು ಆ ಕ್ಷಣದಲ್ಲಿ ಯಾವುದೇ ಒಬ್ಬ ಮನುಷ್ಯನ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ನಾವು ಸಾಮಾನ್ಯವಾಗಿ ಈ ದಿನಗಳಲ್ಲಿ ಕಂಡು ಬರುವಂಥದ್ದು, ಪೇಪರಲ್ಲಿ ದಿನ ಓದುವಂಥದ್ದು, ಟಿವಿಯಲ್ಲಿ ನೋಡುವಂಥದ್ದು, ಸಣ್ಣ ವಯಸ್ಸಿನ ಹುಡುಗ ಒಬ್ಬ ಹೋಗ್ತಾ ಇದ್ದಾಗೆ ಸಡನ್ನಾಗಿ ಕುಸಿದು ಬಿದ್ದು ತೀರಿ ಹೋದ, ಅಥವಾ ಎಷ್ಟೋ ಅದನ್ನು ನೋಡ್ತಾ ಇರ್ತಾರೆ. ಒಬ್ಬ ಆಡ್ತಾ ಇರುವಾಗ ಸಡನ್ನಾಗಿ ಬಿದ್ದು ಸಾಯ್ತಾನೆ. ಇದೇನಾಗೋದು ಅಂದರೆ ಹಾರ್ಟ್ ಅದರ ಬ್ಲಡ್ ಸರ್ಕ್ಯುಲೇಷನ್ ಪಂಪ್ ಉಂಟಲ್ಲ, ಅದು ಸಡನ್ನಾಗಿ ನಿಲ್ಲಿಸ್ತದೆ. ಅದೋ ಕಾರಣದಿಂದ, ಅನೇಕ ಕಾರಣಗಳಿಂದ ಸಡನ್ನಾಗಿ ನಿಲ್ಲಿಸುವಂಥದ್ದು. ಅದನ್ನು ಇಮ್ಮಿಡಿಯೇಟ್ ಆಗಿ ನಾವು ಕಾರ್ಯಗತಗೊಂಡು ಅದನ್ನು ರೀಸ್ಟಾರ್ಟ್ ಮಾಡಿದಲ್ಲಿ ಅವನ ಜೀವ ಉಳಿಬೋದು, ಅಥವಾ ಅವನು ಮೊದಲಿನಂತೆ ಆಗುವ ಚಾನ್ಸಸ್ ಇರ್ತದೆ. ಅದೇ ಒಂದು 3, 4, 5 ನಿಮಿಷಗಳಷ್ಟು ಟೈಮ್ ವೇಸ್ಟ್ ಆಯಿತು ಅಂದರೆ
ಯಾವುದೇ ಎಷ್ಟೇ ದೊಡ್ಡ ಡಾಕ್ಟರ್ ಬಂದರು, ಎಷ್ಟೇ ದೊಡ್ಡ ಸರ್ಜನ್ ಬಂದರು, ನೀವು ಯಾವುದೇ ಬೆಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅವನನ್ನು ಜೀವ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಗಳು ನಮ್ಮ ಸಮಾಜದಲ್ಲಿ ತಿರುಗಾಡಿಕೊಂಡು ಎಲ್ಲಿ ಏನಾಗ್ತದೆ ಅಂತ ನೋಡಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಆಸ್ಪತ್ರೆಯಲ್ಲೇ ಇರ್ತಾರೆ. ಸಮಾಜದಲ್ಲಿ ಕಾರ್ಯೋನ್ಮುಖರಾಗಿರುವವರು ನೀವು, ಗೃಹ ರಕ್ಷಕರು, ಸಮಾಜವನ್ನು ಕಾಯ್ತಾ ಇರುವವರು ನೀವು ಎಲ್ಲ ಕಡೆಯೂ ಇರ್ತೀರಿ. ಅಲ್ಲಿ ಹೆಚ್ಚಾಗಿ ನಾವು ಇಂಥದ್ದು ಇನ್ಸಿಡೆಂಟ್ಗಳು ಕಾಣೋದು ಬೀಚಲ್ಲಿ ನೀವು ಸೆಕ್ಯೂರಿಟಿ ಕೆಲಸ ಮಾಡ್ತಿರೋ ನೀವು, ಏರ್ಪೋರ್ಟಲ್ಲಿ ಇರ್ಬೋದು ಅಥವಾ ಮೈನಾಗಿ ಟ್ರಾಫಿಕ್ಸಲ್ಲಿ ನಿಮ್ಮನ್ನೇ ಎಲ್ಲಿ ಹೋದ್ರು ನಿಮ್ಮನ್ನೇ ಕಾಣೋದು. ಸೊ ಅಂಥ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ಸಲ್ಲಿ ನೀವಿದ್ದೀರಿ. ಮತ್ತು ಇಂಥ ಇನ್ಸಿಡೆಂಟ್ಸ್ ಆದಾಗ ವಿಕ್ಟಿಮ್ಸ್ಗಳನ್ನು ಫಸ್ಟು ಕಾಣಸಿಗೋದು ನಿಮಗೆ. ಸೊ ನಿಮ್ಮನ್ನು ಈ ನಿಟ್ಟಿನಲ್ಲಿ ಸ್ವಲ್ಪ ನಿಮ್ಮನ್ನು ಉತ್ತೇಜಿಸಿ ನಿಮ್ಮಲ್ಲಿ ತರಬೇತಿ ನೀಡಿದಲ್ಲಿ ಆ ಡಾಕ್ಟರ್ ಮತ್ತು ಆ ಹೃದಯ ಸ್ತಂಭನ ಆಗೋದಕ್ಕೂ ಡಾಕ್ಟರ್ ಹತ್ರ ಹೋಗೋದಕ್ಕೂ ಇರುವಂಥ 15-20 ನಿಮಿಷ ಏನು ಟೈಮ್ ಉಂಟು, ಆ ಸಮಯವನ್ನು ನೀವು ಕರೆಕ್ಟಾಗಿ ಉಪಯೋಗಿಸ್ಕೊಂಡಲ್ಲಿ ಆ ಜೀವವನ್ನು ಉಳಿಸ್ಬೋದು. ಅದರಿಂದ ಪ್ರತಿಯೊಂದು ಡಾಕ್ಟರ್ ಮೇಲೆ ನಾವು ಡಿಪೆಂಡ್ ಆಗೋದಲ್ಲ. ಅಟ್ಲೀಸ್ಟ್ ಫಾರ್ ಫಸ್ಟ್ ಏಡ್ ಮಾಡಲಿಕ್ಕೆ ಅಥವಾ ಜೀವವನ್ನು ಆ ಕ್ಷಣದಲ್ಲಿ ಉಳಿಸ್ಲಿಕ್ಕೆ ನಿಮ್ಮ ಸಹಾಯ ಅತಿ ಮುಖ್ಯ ಅಂತ ಹೇಳ್ತಾ, ಇಂದು ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು, ಅದನ್ನು ಹೇಗೆ ಗುರುತಿಸುವುದು, ಹೃದಯ ಸ್ತಂಭನವನ್ನು ಹೇಗೆ ಗುರುತಿಸುವುದು, ನಾವು ಇಮಿಡಿಯೇಟಾಗಿ ನಾವೇ ಸುಲಭವಾಗಿ ಯಾವುದೇ ಪರಿಕರಗಳ ಸಹಾಯ ಇಲ್ಲದೆ ನಾವು ಅದನ್ನು ಹೇಗೆ ಒಂದು CPR ಮಾಡುವುದರ ಮೂಲಕ ಹೃದಯವನ್ನು ಹೇಗೆ ಪುನಶ್ಚೇತನಗೊಳಿಸ್ಬೋದು ಅಂತ ನಾವು ಇವತ್ತು ಇದು ಪ್ರಾಯೋಗಿಕವಾಗಿ ತರಬೇತಿಯನ್ನು ನೀಡಲಿಕ್ಕಿದ್ದೇವೆ. ಈ ಅವಕಾಶಕ್ಕಾಗಿ ಅಧ್ಯಕ್ಷರಾದಂತಹ ಡಾಕ್ಟರ್ ಮುರಳಿ ಮಂಜುಂದರ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ಇಂದು ಇದಕ್ಕೆ ನಮ್ಮ ಸಹಯೋಗವನ್ನು ನೀಡ್ತಿರುವಂತಹ ಲಯನ್ಸ್ ತುಂಬ ಒಳ್ಳೆಯ ಸಂಸ್ಥೆ, ಅನೇಕ ಇಂಥ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದು ಹಿರಿಯರಾದಂತಹ ಮಾಲಿಕ್ ಶರ್ಮರಿಗೂ ನಾನು ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸುನೀಲ್ ಅವರು ವಂದನಾರ್ಪಣೆ ಮಾಡಬೇಕಾಗಿ ಕಾರ್ಯಕ್ರಮ ಒಂದು ಹೃದಯ ಪೂರ್ಣ ಕೌಶಲ್ಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಮುಖ್ಯ ಅತಿಥಿಯಾದ ಡಾಕ್ಟರ್ ಶರ್ಮರವರಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ನಮ್ಮ ಜೊತೆ ಇದ್ದ ಡಾಕ್ಟರ್ ಕಿಶನ್ ಅಂದರೆ ಅದು ನಾವು ಹೇಳಬೇಕಂತಿಲ್ಲ, ಅವರು ನಮ್ಮದು ಪ್ರತಿಯೊಂದು ಇರ್ತಾರೆ. ಅವರಿಗೆ ಕೂಡ ನಮಗೆ ಅನಂತ ಧನ್ಯವಾದಗಳು. ಮತ್ತು ನಮ್ಮ ಸೀನ ಪೂಜೆ ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಲಯನ್ಸ್ ಕ್ಲಬ್ನ ಮೆಂಬರ್ನವರಿಗೆಲ್ಲ ಅನಂತ ಧನ್ಯವಾದ ಅರ್ಪಿಸಿ ಅವರು ಬಂದದಕ್ಕೆಲ್ಲ ಒಂದನ್ನು ಅರ್ಪಿಸ್ತೇವೆ. ಹಾಗೆ ನಮ್ಮ ಜನಪ್ರಿಯ ನಮ್ಮ ಸಮಾದೇಶಕ್ಕೆ ನಾನು ಅನಂತ ಧನ್ಯವಾದ ಅರ್ಪಿಸ್ತೇನೆ ಸರ್. ಹೀಗೆ ನಮ್ಮ ಕೆಲಸ ಇನ್ನೂ ಮುಂದುವರಿಲಿ ಸರ್ ಎಂದು ಪ್ರಾರ್ಥಿಸಿ ವಿದ್ಯಾರ್ಥಿಗಳು ಧನ್ಯವಾದ. ಒಮ್ಮೆ ಬನ್ನಿ, ಎಲ್ಲ ಬನ್ನಿ, ಅವರ ಹೃದಯದಲ್ಲಿ ಇರ್ತಾರೆ, ಹೃದಯದಲ್ಲಿ ಎಲ್ಲ ಹಿಂದೆ ಸಾಂದರ್ಭಿಕವಾಗಿ ನಾವೆಲ್ಲ ಒಂದು ನೆನೆಸಿಕೊಳ್ಳೋಣ. ನಾವು ಇಲ್ಲಿ ಒಂದು ಸಂಜೆ ಸಮಯದಲ್ಲಿ ಕದ್ರಿ ಪಾರ್ಕಲ್ಲಿ ಹೋಗ್ತಾ ಇರ್ತಾರೆ, ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಕದ್ರಿ ಪಾರ್ಕಲ್ಲಿ ಹೋಗ್ತಾ ಇದ್ದಾಗ ಇನ್ನಿಬ್ರು ಯಾರೋ ಮುಂದೆ ನಮ್ಮ ಮುಂದ್ಗಡೆ ಯಾರೋ ಹಾಗೆ ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಯಾರೋ ಯುವಕ ಸಡನ್ ಆಗಿ ಕುಸಿದು ಬೀಳ್ತಾನೆ. ಸಡನ್ ಆಗಿ ನಮ್ಮ ಮುಂದೆ ನೋಡ್ತಿದ್ದಾರೆ, ಕುಸಿದು ಬೀಳ್ತಾನೆ. ನೀವೀಗ ಈ ತರಬೇತಿಯನ್ನು ಪಡೆದಿದ್ದೀರಿ, ನಿಮ್ಗೆ ಸ್ವಲ್ಪ ಈಗ ಕಾನ್ಫಿಡೆನ್ಸ್ ಉಂಟು, ಏನೋ ನನಗೆ ಏನು ಮಾಡ್ಬೋದು, ನಾನು ಏನು ನೋಡ್ತೇನೆ ಅಂತ ಹೇಳಿ ನೀವಲ್ಲಿ ಹೋಗ್ತೀರಿ. ಹೋದ ಕೂಡಲೇ ಫಸ್ಟ್ ಅವನಿಗೆ ಕುಸಿದು ಬಿದ್ದಿರ್ತಾನೆ, ಆಯ್ತಾ? ಕುಸಿದು ಬಿದ್ದ ಕೂಡಲೇ ಫಸ್ಟ್ ನೀವು ನೋಡ್ಬೇಕೇನಂದ್ರೆ ಅದು ನೀವು ನಿಮ್ಮ ಸುತ್ತಮುತ್ತಲ ಜಾಗ ಸೇಫ್ ಆಗಿ ಉಂಟಾ, ನೀವು ಅವನನ್ನು ಏನೇ ಮಾಡ್ಲಿಕ್ಕೆ ಮುಟ್ಟ ಮುಂಚೆ ಸೇಫ್ ಆಗಿ ಉಂಟಾ. ಉದಾಹರಣೆಗೆ ಅಲ್ಲೊಂದು ಕರೆಂಟ್ ಲೈನ್ ಇದ್ದಿರ್ಬೋದು, ನೀವು ಅವನು ಕರೆಂಟ್ ತಾಗಿ ಬಿದ್ದಿರ್ಬೋದು, ನೀವು ಅವನನ್ನು ಮುಟ್ಲಿಕ್ಕೆ ಹೋದ್ರೆ ನಿಮಗೂ ಕರೆಂಟ್ ಆಗಿ ನೀವು ಶಾಕ್ ಆಗುವ ಇದಿರ್ತದೆ. ಅದು ತುಂಬಾ ಒದ್ದೆ ನೀರಿರ್ಬೋದು ಅಥವಾ ಹಸಿ ಮಣ್ಣಿರ್ಬೋದು, ಅದನ್ನೆಲ್ಲ ಫಸ್ಟ್ ನೋಡಿಕೊಳ್ಬೇಕು. ಫಸ್ಟ್ ನಿಮ್ಮ ಜೀವ ಚೆನ್ನಾಗಿದ್ರೆ ಅವನ ಜೀವ ಉಳಿಸ್ಬೋದು, ಹೌದಲ್ಲ? ಸೊ ನಮ್ಮ ಈ ತರಬೇತಿಯಲ್ಲಿ ಫಸ್ಟ್ ನಾವು ನೋಡೋದು ನಿಮ್ಮ ಸೆಲ್ಫ್ ಡಿಫೆನ್ಸ್ ಅಲ್ವಾ? ಸೊ ನಾವು ಸೇಫ್ ಆಗಿದ್ರೆ ಮತ್ತೆ ಬೇರೆಲ್ಲ ಸೇಫ್ ಆಗಿ ಮಾಡ್ಬೋದು. ಸೊ ಸೀನ್ ಸೇಫ್ಟಿ, ನಾವು ಇವಾಗ ಸುತ್ತಮುತ್ತಲ ಜಾಗ ಸರಿ ಉಂಟಾ, ಇಲ್ಲದಿದ್ರೆ ಅವನನ್ನ ಇದರಲ್ಲಿ ಕರೆಂಟ್ ಏನಾಗಿದ್ರೆ ತೆಗೆದು ಆಚೆ ಹಾಕಿ ವುಡನ್ ಸ್ಟಿಕ್ ಮೂಲಕ ಅವನನ್ನು ತಂದು ಸೇಫ್ ಜಾಗಕ್ಕೆ ಮಲಗಿಸ್ಬೇಕು. ಒಂದು ಹಾರ್ಡ್ ಸರ್ಟ್ ಕೆಳಗಡೆ ಒಳ್ಳೆದು ಗಟ್ಟಿ ಇರುವಂತಹ ಜಾಗದಲ್ಲಿ ಅವನ ಮೇಲೆ ಮಲಗಿಸ್ಬೇಕು. ಕೂಡಲೇ ಎರಡನೇದು ಅಂದ್ರೆ ಅವನು
ಕೂಡಲೇ ನಿಮ್ಗೆ ಯಾರಂತ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು, ಏನಾಯ್ತು ಏನಾಯ್ತು ಅನ್ನೋ. ಇಲ್ಲಿಗೂ ಇಲ್ಲ ಬಡಿಯೋದಲ್ಲ, ಅವನ ಕುತ್ತಿಗೆಗೆ ಬಡಿಯೋದು ಮಾತ್ರ. ಏನಾಯ್ತು ಏನಾಯ್ತು ನಿಮಗೆ ಗೊತ್ತಿದ್ರೆ ರಾಜು ಅವರೇ ಏನಾಯ್ತು ಹೋಗ. ಇದು ಜಸ್ಟ್ ಹಾಗೆ ಮೂರ್ಛೆ ತಪ್ಪಿದ್ರೆ ಅವನು ಎಚ್ಚರ ಮಾಡ್ತಾನೆ, ಏನಾಗಲಿಲ್ಲ ಅಂತ ಹೇಳ್ತಾನೆ, ಕುಡಿದ ಅಮಲಲ್ಲೇ ಇರ್ತದೆ. ಇಲ್ಲ ನಿಜವಾಗಿ ಏನಾದ್ರು ಮೂರ್ಛೆ ತಪ್ಪಿದೆ ಅಂದ್ರೆ ನೀವು ಎಷ್ಟೇ ಹೊಡೆದು ರೆಸ್ಪಾನ್ಸ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಅವನ್ನ ಸ್ವಲ್ಪ ಚುಟ್ಟಬೇಕು, ಸ್ವಲ್ಪ ಪೇನ್ ಅಂದ್ರೆ ಅವನಿಗೆ ಸ್ವಲ್ಪ ನೋವನ್ನು ಉಂಟು ಮಾಡಬೇಕು. ನೋವನ್ನು ಉಂಟು ಮಾಡಿದಾಗ ಇಂಥವ್ರಿಗೆ ಸ್ವಲ್ಪ ಎಚ್ಚರ ಆಗ್ತದಲ್ವ. ಸೊ ಅವನಿಗೆ ಸ್ವಲ್ಪ ಇಲ್ಲಿ ಕುತ್ತಿಗೆಗೆ ಚುಟ್ಟಿ ನೋವು ಉಂಟು ಮಾಡಿ, ನೋವು ಉಂಟು ಮಾಡಿದಾಗ ಅವನು ಹೇಳುದಿಲ್ಲ ಅಂದ್ರೆ ಅವನು ಮೂರ್ಛೆ ತಪ್ಪಿದ್ದಾನೆ. ಕೂಡ್ಲೆ ಅದೇ ಅಷ್ಟೇ ಸಾಕು ನಿಮಗೆ, ಬೇರೆ ಏನು ಕನ್ಫರ್ಮ್ ಮಾಡ್ಲಿಕ್ಕಿಲ್ಲ. ಕೂಡ್ಲೆ ಇಷ್ಟು ನೋಡುದು, ಇಷ್ಟು ಅಂದ್ರೆ ಅವನು ಮೂರ್ಛೆ ತಪ್ಪಿದ್ದಾನೆ. ಕೂಡ್ಲೆ ನೀವು ಚೆಕ್ ಮಾಡಬೇಕಾದ್ದು ಪಲ್ಸ್ ಉಂಟಾ ಇಲ್ವಾ. ಪಲ್ಸ್ ಹೇಗೆ ಚೆಕ್ ಮಾಡುದು? ನೀವೆಲ್ಲರೂ 2-3 ಬೆರಳು ಮುಂದೆ ಮಾಡಿ, ಎಲ್ಲರೂ ನಿಮ್ಮ 3 ಬೆರಳನ್ನು ಮುಂದೆ ಮಾಡಿ. ಯಾವುದೇ ಒಂದು ಕೈ ಬಲ ಕೈ 3 ಬೆರಳನ್ನು ಮುಂದೆ ಮಾಡಿ, ನಡು 3 ಬೆರಳನ್ನ ನಿಮ್ಮ ಕುತ್ತಿಗೆಯಲ್ಲಿ ಹೀಗೆ ಕುತ್ತಿಗೆಯಲ್ಲಿ ಕೊಡಿ. ಒಂದು ನಡುವಿನ ಗಂಟಲು ಉಂಟಲ್ಲ, ಗಂಟಲು ಸೈಡಲ್ಲಿ ಇಟ್ಕೊಂಡ್ರಲ್ಲ, ನಿಮಗೆ ಪಟ್ 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 ಅಂತ ಕೇಳಿ ನೋಡಿ. ಹೌದಾ ಹೌದಾ ಸರಿ, ಸ್ವಲ್ಪ ಆಚೆ ಮಾಡಿ. ನಾನು ಇಲ್ಲಿಂದ ಎಕ್ಸಾಕ್ಟ್ ಆಗಿ ಹೇಳೋದು, ಬಟ್ ಈ ಗಂಟಲು ನಡುವೆ ಒಂದು ಗ್ಯಾಪ್ ಇದಾಗ ಅಲ್ಲಿ ಇಟ್ಕೊಂಡ್ರೆ ಅಲ್ಲ ಇವಾಗ ಪಟ್ ಪಟ್ ಪಟ್, ಅದೇ ನಿಮ್ಮದು ಜೀವ ಉಂಟು ಅಂತ ಹೇಳಿಕ್ಕೆ ಒಂದು ಪಲ್ಸ್. ಅದು ಉಂಟು ಅಂತ ಹೇಳಿದ್ರೆ ಅವನು ಜೀವ ಉಂಟು, ಇಲ್ಲದಿದ್ರೆ ಅವನದು ಹಾರ್ಟ್ ಬೀಟ್ ಆಗಿ ನಿಂತಿದೆ. ಹಾರ್ಟ್ ಪ್ರತಿ ಸಲಿಗೆ ಬೀಟ್ ಆಗೋದು ಪಟ್ ನೋಡಿ, ನಿಮಗೆ ಪಟ್ 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 ಸಿಗ್ತದೆ. ಹಾರ್ಟ್ ಪಟ್ ಬೀಟ್ ಮಾಡಿದ್ರೆ ಇಲ್ಲಿ ನಿಮಗೆ ಪಲ್ಸ್ ಸಿಗ್ತದೆ. ಹಾರ್ಟ್ ಬೀಟ್ ಆಗ್ತಿಲ್ಲ, ಹಾರ್ಟ್ ನಿಂತಿದೆ ಅಂದ್ರೆ ನಿಮ್ಗೆ ಸಿಗ್ತದಾ? ಇಲ್ಲ. ಸೊ ನೀವು ಇದನ್ನು ಚೆಕ್ ಮಾಡಬೇಕು, ಕುತ್ತಿಗೆ ಚೆಕ್ ಮಾಡಬೇಕು. ಅದೇ ರೀತಿ ನಾವು ಉಸಿರಾಟ ನಮ್ಮ ಎದೆ ಏನಾಗ್ತದೆ, ನೀವು ನೋಡಿ, ಜೋರ ಉಸಿರು ತಗೊಳ್ಳಿ, ಎಲ್ಲ ಜೋರ ಉಸಿರು ತಗೊಳ್ಳಿ, ನಮ್ಮ ಎದೆ ಏನಾಗ್ತದೆ ಆಗಲ್ಲ, ಇವೆಲ್ಲ ಉಸಿರು ಬಿಟ್ಟಾಗೆ ಒಳಗೋದು. ಸೊ ಇವನು ನೋಡಿ, ಇವನು ಉಸಿರಾಡ್ತಾ ಇದ್ದಾನ, ಅವನ ಎದೆ ಮೇಲೆ ಕೆಳಗಡೆ ಹೋಗ್ತಾ ನೋಡ್ಬೇಕು. ಹೋಗ್ತಾ ಇಲ್ಲ, ಹೊರಡ್ತಾ ಮೂರ್ಛೆ ತಪ್ಪಿದ್ದಾನೆ. ಅವನು ಉಸಿರಾಡ್ತಾ ಇಲ್ಲ, ಅವನು ಹಾರ್ಟ್ ಕೆಲಸ ಮಾಡ್ತಾ ಇಲ್ಲ. ಕೂಡಲೇ ನೀವೇನು 1 ಸೆಕೆಂಡ್ ವೇಸ್ಟ್ ಮಾಡಲಿಕ್ಕಿಲ್ಲ. ನಿಮಗೆ ಆಲ್ರೆಡಿ ಎಲ್ಲ ಟ್ರೈನಿಂಗ್ ಆಗಿದೆ, ನೀವು ಮಾಡಿದಿರಿ, ನಿಮ್ಗೆ ಗೊತ್ತುಂಟು. 2 ಕೈಗಳನ್ನ ಎಲ್ಲರೂ ಹೀಗೆ ಮಾಡಿ, ಎಲ್ಲರೂ ಒಂದು ಕೈಯನ್ನು ಇನ್ನೊಂದು ಕೈಗೆ ಲಾಕ್ ಮಾಡಿ, ಆಯ್ತಾ? ಈಗ ಲಾಕ್ ಮಾಡಿ, ಆಯ್ತಾ? ಕೂಡಲೇ ಅವನ ಎದೆ ಕೆಳಗಿನ ಭಾಗ, ಹೊಟ್ಟೆ ಮತ್ತು ಎದೆಯ ನಡುವಲ್ಲಿ ಒಂದು ಭಾಗ ಉಂಟಲ್ಲ, ಎದೆ ಕೆಳಗಿನ ಭಾಗ, ಇದು ಹೊಟ್ಟೆ, ಕೆಳಗಡೆ ಹೊಟ್ಟೆ, ನಡುವಿನ ಭಾಗ ಗೊತ್ತಾಯ್ತು? ಅಲ್ಲಿ ನಡುವಲ್ಲಿ ಈ ಹಾರ್ಟ್ ಇರೋದು ಒಂದು ಸೈಡಲ್ಲಿ ಅಲ್ಲ, ಇಲ್ಲಿ ಅಲ್ಲಿ ಹಾರ್ಟ್ ಇರೋದು ನಡುವಲ್ಲಿ. ನಮ್ಮ ಸಿನಿಮಾಗಳಲ್ಲಿ ತೋರಿಸೋದೆಲ್ಲ ರಾಂಗ್, ಈ ಶೇಪ್ ಅಲ್ಲಿ ಇರ್ತದೆ, ಒಂದು ಸೈಡಲ್ಲಿ ಇರ್ತದೆ, ಹಾಗಲ್ಲ. ಹಾರ್ಟ್ ಅಂತ ಹೇಳೋದು ನಡುವಲ್ಲಿ ಇರ್ತದೆ, ಕಪಾಟಿನ ಒಳಗಡೆ. ಅಲ್ಲಿಗೆ ಸರಿಯಾಗಿ ನಮ್ಮ ಕೈಯ ಪಾದವನ್ನ ಅಲ್ಲಿ ಇಡುವಂಥದ್ದು 2 ಹೀಗೆ. ಇನ್ನು ಸ್ಟಾರ್ಟ್ ಮಾಡೋ ಮುಂಚೆ ಏನ್ ಮಾಡ್ಬೇಕು, ಒಂದು ಕೆಲಸ ಮಾಡ್ಬೇಕು. ಯಾಕಂದ್ರೆ ನೀವು ಒಬ್ಬರೇ ಇದ್ದೀರಿ, ಹೌದಾ? ನೀವು ಒಬ್ಬರೇ ಎಲ್ಲ ಮಾಡಿ ಸಾಧ್ಯ ಉಂಟಾ? ಇಲ್ಲ. ಎಲ್ಲ 1-2 ಜನ ಹೆಲ್ಪ್ ಬೇಕು. ಸೊ ಫಸ್ಟ್ ನೀವು ಎಂತ ಮಾಡಬೇಕು, ಸ್ಟಾರ್ಟ್ ಮಾಡೋ ಮುಂಚೆ ಯಾರಾದ್ರೂ ಬನ್ನಿ, ಕಾಲ್ ಫಾರ್ ಹೆಲ್ಪ್. ಕೂಡಲೇ ಯಾರು ಇದ್ದಾರೆ ಹತ್ತಿರದಲ್ಲಿ ಯಾರಿದ್ದಾರೆ ಕರೀರಿ. ಯಾಕಂದ್ರೆ ನೀವು ಒಬ್ಬನೇ ಎಲ್ಲ ಮಾಡಿ ಸಾಧ್ಯವೇ ಇಲ್ಲ. ಆಂಬುಲೆನ್ಸ್ ಅನ್ನು ಕರಿಬೇಕು, ಅಲ್ಲಿ ಯಾರು ಡಾಕ್ಟರ್ ಇನ್ಫಾರ್ಮ್ ಮಾಡಬೇಕು, ಅಥವಾ ಇನ್ನೊಂದು ಶಾಕ್ ಮೆಷಿನ್ ತರಬೇಕು, ಅಥವಾ ನೀವು ಒಬ್ಬನೇ ಕಂಟಿನ್ಯೂಸ್ ಮಾಡಿ ಸುಸ್ತಾಗ್ತದೆ, ಇನ್ನೊಬ್ಬ ಬೇಕು. ಯಾರು ಬನ್ನಿ ಕರಿಬೇಕು. ಅವಾಗ ನಿಮ್ಮ ಹತ್ರ ಯಾರು ಇದ್ದವ್ರು ನಿಮ್ಗೆ ಹೆಲ್ಪಿಗೆ ಬರ್ತಾರೆ. ಬಟ್ ತುಂಬಾ ಹತ್ರ ಮೇಲೆ ಬೀಳಿಗೆ ಬಿಡಬಾರ್ದು. ಯಾರು ಒಬ್ಬನ ಬನ್ನಿ ಕರೀರಿ. ನೀವು ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಮಾಡಿ ಕೂಡ ಅವ್ರಿಗೆ ಹೇಳಬೇಕು, ಕೇಶವ್ ಅವರೇ ಕೂಡಲೇ ಆಂಬುಲೆನ್ಸ್ 108ಗೆ ಫೋನ್ ಮಾಡಿ ಅವ್ರಿಗೆ ಹೇಳಿ, ಕದ್ರಿ ಪಾರ್ಕಲ್ಲಿ ಈ ತರ ಒಬ್ರು ಕುಸಿದು ಬಿದ್ದಿದ್ದಾರೆ, ಕೂಡಲೇ ಒಂದು ಆಂಬುಲೆನ್ಸ್ ಅನ್ನು ತಗೊಂಡು ಬರ್ಲಿಕ್ಕೆ ಹೇಳಿ. ಒಟ್ಟಿಗೆ ಕರೆಂಟ್ ಕೊಡ್ಲಿಕ್ಕೆ, ಶಾಕ್ ಕೊಡ್ಲಿಕ್ಕೆ ಒಂದು ಮೆಷಿನ್ ಉಂಟು, ಡಿಫಿಬ್ರಿಲೇಟರ್, ಅದನ್ನು ತಗೊಂಡು ಬರ್ಲಿಕ್ಕೆ ಹೇಳಿ. ಅವಾಗ ನೀವು ಕೂಡಲೇ ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೆ ಜೊತೆಲಿ ಇರ್ತಾರೆ, ಅವರು ಆಂಬುಲೆನ್ಸ್ ಫೋನ್ ಮಾಡೋದ್ರಲ್ಲಿ ಮಾಡಿ. ನೀವು ಅದರ ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ, ನೀವು ಅದನ್ನೆಲ್ಲ ಮಾಡ್ಲಿಕ್ಕಿಲ್ಲ. ನೀವು ಕೂಡಲೇ ಪಲ್ಸ್ ಚೆಕ್ ಮಾಡ್ತೀರಿ. ಪಲ್ಸ್ ಇಲ್ಲ ಅಂತ ಹೇಳಿದ ಕೂಡ ಏನ್ ಮಾಡ್ಬೇಕು, 2 ಕೈಯನ್ನು ತಗೊಂಡು ಇಟ್ಕೊಳ್ಳಿ. ನಡುವಲ್ಲಿ ಏನು ಹೆದರಬೇಡಿ, ಏನೂ ಆಗುದಿಲ್ಲ, ಆಯ್ತಾ? ಏನೂ ಆಗುದಿಲ್ಲ. ಇಟ್ಕೊಂಡು ನಿಮ್ಮ ಕೈ ಸ್ಟ್ರೈಟ್ ಇರಬೇಕು. ಕೈಯನ್ನು ಬೆಂಡ್ ಮಾಡಿದ್ರೆ ನಿಮಗೆ ಫ್ರಾಕ್ಚರ್ ಆಗ್ಬೇಕು. ಕೈಯನ್ನು ಸ್ಟ್ರೈಟ್, ಇದು ಈ ಜಾಯಿಂಟ್ ಸ್ಟ್ರೈಟ್ ಇರಬೇಕು, ಈ ಜಾಯಿಂಟ್ ಸ್ಟ್ರೈಟ್ ಇರಬೇಕು, ಬೆಂಡ್ ಮಾಡ್ಲಿಕ್ಕೆ ಇಲ್ಲ. ಹೀಗಿಟ್ಟು ಸರಿ ಒತ್ತಬೇಕು. ಒಂದು ಮಿನಿಮಮ್ 3 ಇಂಚನ್ನು ಒಳಗಡೆ ಇಟ್ಕೊಳ್ಳಿ. ಸ್ಟ್ರೈಟ್ ಮಾಡಿ, ನಾನು ಎಲ್ಲೂ ಬೆಂಡ್ ಆಗ್ತಿಲ್ಲ, ಹೀಗಾಗ್ತಿಲ್ಲ, ಇಲ್ಲಿ ಬೇರೆ ಎಲ್ಲಿ ಪ್ರೆಷರ್ ಆಗ್ತಿಲ್ಲ, ಡೈರೆಕ್ಟ್ ಇಲ್ಲಿಂದ ಪ್ರೆಷರ್ ಆಗ್ತಾ ಇದೆ ನೋಡಿ. ಕೈಯ ನಡುವಲ್ಲಿಟ್ಟು ಈ ಪಾದದಿಂದ 1, 2, 3 ಒಂದು ನಿಮಿಷಕ್ಕೆ 100ರಿಂದ 120 ಸಲ. ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ಸಲ ಮಾಡಬೇಕು? 1 ಸೆಕೆಂಡ್ಗೆ ಆಲ್ಮೋಸ್ಟ್ 2 ಸಲ, ಹೌದಲ್ಲ? 1 ಅಂತ ಹೇಳುವಾಗ 2 ಸಲ, ಅಷ್ಟು ಫಾಸ್ಟ್ ಆಗಿ ಮಾಡಬೇಕು. ನಿಮಿಷಕ್ಕೆ 100ರಿಂದ 120 ಸಲ ಈ ತರ ಒತ್ತಬೇಕು. 1, 2, 3 ಬರೀ ಒತ್ತುದು ಮಾತ್ರ ಅಲ್ಲ, ಅದು ಫುಲ್ಲು ಎದೆ ಇದುಂಟಲ್ಲ, ಎದೆ ಗೂಡು ವಾಪಸ್ ಮೇಲೆ ಬರಲಿಕ್ಕೆ ಕಾಯಬೇಕು. ನೋಡಿ, ನಾನು
ಒತ್ತಾ ಇದ್ದಾನೆ, ಬರೀ ಒತ್ತಾ ಇದ್ರೆ ಆಗುದಿಲ್ಲ. ಒತ್ತಬೇಕು, ವಾಪಸ್ ಮೇಲೆ ಬರ್ಲಿಕ್ಕೆ ಬಿಡಬೇಕು, ಒತ್ತಬೇಕು, ಮೇಲೆ ಬರ್ಲಿಕ್ಕೆ ಬಿಡಬೇಕು. ಅವಾಗ ಎಂತ ಆಗ್ತದೆ, ಹೃದಯ ರಕ್ತವನ್ನು ಪುಷ್ ಮಾಡ್ತದೆ, ವಾಪಸ್ ಹೃದಯದಲ್ಲಿ ರಕ್ತ ತುಂಬುತ್ತದೆ ಅಲ್ವಾ. ಈ ಬರೀ ಒತ್ತಾ ಇದ್ರೆ ಆಗುದಿಲ್ಲ, ಒತ್ತಬೇಕು, ಬಿಡಬೇಕು. ಸೊ ಹಾಗೆ 2 ನಿಮಿಷ ಕಂಟಿನ್ಯೂಸ್, 2 ನಿಮಿಷ. ಒತ್ತಾ ಇದ್ದಾನೆ ಕರೆಕ್ಟ್ ಆಗಿ, ನಾನು ವಾಪಸ್ ಮೇಲೆ ಬರ್ಲಿಕ್ಕೆ ಬಿಡ್ತಾ ಇದ್ದೇನೆ. ಇಲ್ಲದ್ರೆ ನೋಡಿ ಹೀಗೆ ಮಾಡ್ತಾ ಇಲ್ಲ, ಅರ್ಧ ಓದ್ತಾ ಇಲ್ಲ, ಅಥವಾ ಬರೇ ನಿಧಾನ ಫುಲ್ ಬಿಟ್ಟು ಕಾಲು ಮತ್ತೆ ಓದ್ತಾ ಇಲ್ಲ. ಅದೇ ರೀತಿ ನಿಧಾನವಾಗಿ 1 2 3 4 5 6 7 8 9 10 11 12 13 14 15. ಈಗ ನಿಮಗೆ ಸುಸ್ತಾಗಿ ಸ್ಟಾರ್ಟ್ ಆಯ್ತು. ಎಂತಾಯ್ತು, ಈಗ ನಿಮ್ಮದು ಕೈ ಬಸ್ತದೆ. ಅವಾಗ ಹೇಳ್ಬೇಕು, ಕೇಶವ್ ಅವರೇ ಬನ್ನಿ, ನಾನೀಗ 5 ಅಂತ ಹೇಳುವಾಗ ನಿಲ್ಲಿಸ್ತೇನೆ, ನೀವು ರೆಡಿ ಆಗಿರಿ, ನೀವು ರೆಡಿ ಆಗಿರಿ ಆಯ್ತಾ. ನೀವು ನೆಕ್ಸ್ಟ್ ಹೀಗೆ ಮಾಡ್ಬೇಕು ಆಯ್ತಾ ಅಂತ ಹೇಳ್ಬೇಕು. ಅವರು ಇನ್ನೊಬ್ಬರನ್ನ ಯಾರು ರೆಡಿ ಮಾಡ್ಬೇಕು, ನೀವು ನೋಡ್ಕೊಳ್ತೇವೆ ನಾನು ಹೇಗೆ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ನೀವು ತರಬೇತಿ ಪಡೆದಿದ್ದೀರಿ, ನಿಮ್ಮ ಸುತ್ತಲಿರೋರು ಗೊತ್ತಿರಲೇಬೇಕು ಅಂತ ಏನಿಲ್ಲ. ಅರ್ಥ ಆಯ್ತಲ್ಲ. ಸೊ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು, ಇನ್ನೊಬ್ಬರಿಗೆ ನೀವು ರೆಡಿ ಇರ್ಲಿಕ್ಕೆ ಹೇಳ್ಬೇಕು. ಎಲ್ಲ ಕೈ ಹೀಗೆ ಇಟ್ಕೊಂಡು ಒಂದು ಲಾಕ್ ಮಾಡಿ ಆಯ್ತಾ. ನಡುವಲ್ಲಿ ಹೀಗೆ ಇಟ್ಟು 2 ಕೈ 2 ಸ್ಟ್ರೈಟ್ ಆಯ್ತಾ. ಆಕ್ಚುಲಿ ನೆಲದಲ್ಲಿ ಕೆಳಗಡೆ ಕೂತು ಮಾಡಬೇಕು ಇದೆಲ್ಲ ಆಯ್ತಾ. ಕೆಳಗಡೆ ಮಾತು ಮಾಡಬೇಕು. ನಿಮಗೆ ತೋರಿಸ್ಲಿಕ್ಕೆ ತಕ್ಕ ಹೋಗ್ಬೇಡಿ. 1 ನೀವು ಇದ್ದಲ್ಲೇ ಇವತ್ತು ಪ್ರಾಕ್ಟೀಸ್ ಮಾಡಿ. 1 2 3 4 5 6 ಇಲ್ಲಿ ಬೆಂಡ್ ಮಾಡಿದ್ರೆ ನೋಡಿ, ಇಲ್ಲಿ ಬೆಂಡ್ ಮಾಡಿದ್ರೆ 1 2 3 4 5 6 7 8 9 10 ಆಯ್ತಾ. ನೀವು ಒಬ್ಬರೇ ಆದ್ರೆ ಈಗ ಕಂಟಿನ್ಯೂಸ್ ಮಾಡ್ತಾ ಇರ್ಬೋದು. ಇಬ್ಬರು ಇದ್ದೀರಿ ಅಂತ ಹೇಳಿದ್ರೆ ಇನ್ನೊಬ್ಬ ಬಾಯಲ್ಲಿ ಉಸಿರು ಕೊಡ್ಬೇಕು, ಬಾಯಿಂದ ಬಾಯಿಗೆ ನೋಡಿ ಮೌಟ್ ನೀವು ಉಸಿರಾಟಕ್ಕೆ ಕೊಡ್ಬೇಕು. ಇಲ್ಲದ್ರೆ 2 ನಿಮಿಷ ನಿಮಗೆ ಮೈನ್ ಹಾರ್ಟ್ ಲಂಗ್ಸ್ ಎಲ್ಲ ವರ್ಕ್ ಆಗ್ತದೆ ಅಷ್ಟೇ. ಹಾರ್ಟ್ ಅನ್ನು ಹೀಗೆ ಮಾಡಿ 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 2 ನಿಮಿಷ ಆಗುವಾಗ ನಾನು ಈಗ 5 ಅಂತ ಹೇಳೋದು ನಿಲ್ಲಿಸ್ತೇನೆ, ನೀವು ತಗೊಳ್ಬೇಕು. ನಿಮಗೆ ಮಿಡ್ಲ್ ಟೈಮ್ ಇರೋದಿಲ್ಲ, ಒಂದು 5 ಸೆಕೆಂಡ್ ನಾನು ನೀವು ಮತ್ತೆ ರೆಡಿ ಆಗಿ ನೀವು ಹೇಳಿಕೊಟ್ಟು ಮಾಡಿದ್ದಿಲ್ಲ, ಕಂಟಿನ್ಯೂಸ್ ಆಗಿ ಮಾಡಬೇಕು. ಈಗ ನಾನು 5 ಅಂತ ಹೇಳೋದು ಬಿಡ್ತೇನೆ, ನೀವು ಮತ್ತೆ ಮಾಡ್ಬೇಕು ಆಯ್ತಾ. 5 4 3 2 1. ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ನೋಡಿ, ವೆರಿ ಗುಡ್. ಅವ್ರಿಗೆ ಈಗ ಸುಸ್ತಾದಾಗ ನೀವು ಹೇಳ್ಬೇಕು, 2 ನಿಮಿಷ ನೀವು ಮಾಡಬೇಕು ಕಂಟಿನ್ಯೂಸ್ ಆಗಿ. 2 ನಿಮಿಷ ಮಾಡಿ ಪಲ್ಸ್ ಉಂಟಾ ಚೆಕ್ ಮಾಡಬೇಕು. ನೀವು ಹೇಗೆ ಮಾಡ್ತಾ ಇರೋದಲ್ಲ, ಒಂದು ಬದುಕಿದಾನ ಏನು ಅಂತ ಹೇಗೆ ಗೊತ್ತಾಗೋದು. 2 ನಿಮಿಷ ಮಾಡಿ ಮತ್ತೆ ಪಾಸ್ ಚೆಕ್ ಮಾಡಬೇಕು ಪಲ್ಸಲ್ಲಿ, ಪಲ್ಸ್ ಉಂಟಾ. ಪಲ್ಸ್ ಇಲ್ಲ ಅಂದ್ರೆ ಏನು ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಪಲ್ಸ್ ಬಂದ್ರೆ ನಿಲ್ಲಿಸ್ಬೋದು ಆಯ್ತಾ. ಮಾಡಿ. ಈಗ ಅವ್ರಿಗೆ ಸುಸ್ತಾಗ್ತಾ ಉಂಟಲ್ಲ, ಸುಸ್ತಾಗ್ತಾ ಹೋಗಿ ನೆಕ್ಸ್ಟ್ ಅವ್ರಿಗೆ ಹೇಳ್ಬೇಕು, ಸುನಿಲ್ ಅವರೇ ಬನ್ನಿ ರೆಡಿಯಾಗಿ. ಸ್ವಲ್ಪ 5 4 3 2 1 ನಿಲ್ಲಿಸಿ. ಈಗ ಪಲ್ಸ್ ಉಂಟಾ ಮಾಡಿ, ಪಲ್ಸ್ ಉಂಟಾ ನೋಡಿ, ಅದರ್ಥ ಇನ್ನೂ ಪುನಶ್ಚೇತನಗೊಳ್ಳಿಲ್ಲ, ಹಾರ್ಟ್ ಇನ್ನು ಆಕ್ಟ್ ಸ್ಟಾರ್ಟ್ ಮಾಡಲಿಲ್ಲ. ಇಮಿಡಿಯೇಟ್ಲಿ ಇನ್ನೊಬ್ಬರು ಅವರ ವೆರಿ ಗುಡ್, ಪರ್ಫೆಕ್ಟ್. ಹಾಗೆ 2 ನಿಮಿಷ ಅಂದ್ರೆ ಎಷ್ಟಾಯ್ತು, 1 ನಿಮಿಷಕ್ಕೆ 100 ಸಲ ಆದ್ರೆ 2 ನಿಮಿಷಕ್ಕೆ 220 ಸಲ ಮಾಡಬಹುದು. ವೆರಿ ಗುಡ್. ಮತ್ತೆ 30 ಸಲ ಒಂದ್ಸಲ ಮಾಡಿ ಅಥವಾ 2 ಸಲ ಕೊಡಬಹುದು. 30 ಮಾಡಿ 2 ಸಲ ಉಸಿರು ಕೊಡಬಹುದು ಆಯ್ತಾ. ನೆಕ್ಸ್ಟ್ ಈಗ ಸ್ಟ್ರೈಟ್ 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 ಬೆಂಡ್ ಮಾಡಿ, ಹೈಟ್ ಜಾಸ್ತಿ. ವೆರಿ ಗುಡ್. ಸ್ಟಿಫ್ ಮಾಡಬೇಡಿ, ತುಂಬಾ ಕಬುರ ಆಗಲಿ, ಏನಾಗುದಿಲ್ಲ. ತುಂಬ ಬಾಡಿ ಸ್ಟಿಫ್ ಮಾಡಬೇಡಿ.